ಕರಾವಳಿಯ ಪಣಂಬೂರಿನಿಂದ ಸುರತ್ಕಲ್ವರೆಗಿನ ಕರಾವಳಿ ಪರಿಸರ ವ್ಯಾಪ್ತಿಯಲ್ಲಿ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲಾ ಕ್ಷೇತ್ರದ ಚಟುವಟಿಕೆಗಳಲ್ಲಿ ಸದಾಭಿರುಚಿಯುಳ್ಳ ಸಮಾನ ಮನಸ್ಕರಿಗಾಗಿ ಸ್ಥಾಪಿತವಾಗಿರುವ ಬಹುನಿರೀಕ್ಷೆಯ ವಿಶಿಷ್ಟ ವೇದಿಕೆ ಅಂಗಣದ ಉದ್ಘಾಟನೆ ಮತ್ತು ಪ್ರಥಮ ಕಾರ್ಯಕಾರಿ ಸಮಿತಿಯ ಪದಪ್ರಧಾನ ಕಾರ್ಯಕ್ರಮವು ಚಿತ್ರಾಪುರ ಮಠದ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರು ಕರಾವಳಿ ಪ್ರದೇಶದ ಪಣಂಬೂರಿನಿಂದ ಸುರತ್ಕಲ್ವರೆಗಿನ ಪ್ರದೇಶವು ವಿವಿಧ ಕಾರ್ಯಚಟುವಟಿಕೆಗಳ 16 ಕ್ರಿಯಾಶೀಲ ಸಂಘಟನೆಗಳನ್ನು ಹೊಂದಿದ್ದರೂ ಕೂಡ ಅಲ್ಲಿ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲಾ ಚಟುವಟಿಕೆಗಳನ್ನು ಏಕಛತ್ರದಡಿ ತಂದು ಬೆಳೆಸಿ ಪೋಷಿಸುವ ಸೂಕ್ತ ವೇದಿಕೆಯ ಅಗತ್ಯವೊಂದು ಬಹು ಹಿಂದಿನಿಂದಲೂ ಇತ್ತು. ಈ ನಿಟ್ಟಿನಲ್ಲಿ ಯೋಜಿಸಿರುವ ಬೆಹ್ರೇನ್ ವಾಸ್ತವ್ಯದ ಸಾಂಸ್ಕೃತಿಕ ರಾಯಭಾರಿ ಎಂದೆನಿಸಿರುವ ಅನಿವಾಸಿ ಯುವ ಸಂಘಟಕ ತಥಾ ರಂಗ ಸಂಘಟಕ ಲೀಲಾಧರ್ ಬೈಕಂಪಾಡಿಯವರು ಯೋಜನೆಯೊಂದನ್ನು ರೂಪಿಸಿ ಉದ್ದೇಶಿತ ಕ್ಷೇತ್ರಗಳ ಚಟುವಟಿಕೆಗಳಲ್ಲಿ ಸದಾಭಿರುಚಿಯುಳ್ಳ ಪರಿಸರದ ಸಮಾನ ಮನಸ್ಕರನ್ನ ಆಹ್ವಾನಿಸಿ ಅಂಗಣ ಎಂಬ ರಂಗ ಪ್ರತಿಷ್ಠಾನದ ಸ್ಥಾಪನೆಗೆ ಮುಂದಡಿ ಇಟ್ಟಿದ್ದಾರೆ. ಇದರ ಉದ್ಘಾಟನಾ ಕಾರ್ಯಕ್ರಮವೂ ನಡೆಯಿತು. ಚಿತ್ರಾಪುರ ಮಠದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನ ಚಿತ್ರಾಪುರ ಮಠದ ಮಠಾಧೀಶರಾದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಅಂಗಣ ರಂಗ ಪ್ರತಿಷ್ಠಾನವನ್ನ ಉದ್ಘಾಟಿಸಿ ಲಾಂಛನವನ್ನ ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅನಿವಾಸಿ ಯುವ ಸಂಘಟಕ, ರಂಗ ಸಂಘಟಕ, ಸಮಾಜ ಸೇವಕ ಮತ್ತು ಅಂಗಣದ ಪದಾಂಕಿತ ಅಧ್ಯಕ್ಷ ಲೀಲಾಧರ್ ಬೈಕಂಪಾಡಿ ಬೆಹ್ರೇನ್ ಅವರು ಮಾತನಾಡಿ, ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲೆಗೊಂದು ಆಸರೆಯ ತಾಣವಾಗಲಿರುವ ಅಂಗಣವನ್ನ ಲೋಕಾರ್ಪಣೆಗೊಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಒಂದೇ ವೇದಿಕೆಯಲ್ಲಿ ಮೂಡಿಬರಲಿದೆ. ಇದರಿಂದ ಯುವ ರಂಗ ಕಲಾವಿದರಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಆ ನಾಡಿನಲ್ಲಿ ಹುಟ್ಟಿರುವಂತಹ ಸಾಹಿತ್ಯವಾಗಲಿ, ಸಂಸ್ಕೃತಿಯಾಗಲಿ, ಸಂಸ್ಕಾರವಾಗಲಿ, ಕಲೆಯಾಗಲಿ ಅಥವಾ ಇನ್ನೊಂದಾಗಲಿ ಅದು ಯಾವ ರೀತಿಯಲ್ಲಿ ಶ್ರೇಷ್ಠವಾಗಿರಬಹುದು ಅನ್ನೋದನ್ನು ನಾವು ಕಲ್ಪಿಸಿಕೊಳ್ಬಹುದು, ಊಹಿಸಿಕೊಳ್ಬಹುದು. ಅಂತಹ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವೆಲ್ಲವನ್ನ ಏಕಛತ್ರದಡಿ ತಂದು ಅದನ್ನ ಬೆಳೆಸುವಂತಹ, ಪೋಷಿಸುವಂತಹ, ನೀರೆರೆಯುವಂತಹ, ಉದ್ದೀಪನಗೊಳಿಸುವಂತಹ, ಪ್ರಚುರಗೊಳಿಸುವಂತಹ ಇಂತಹ ಕಾಯಕವನ್ನಗೈಯುವಂತಹ ಒಂದು ವಿಶಿಷ್ಟ ಅಥವಾ ವಿಭಿನ್ನ ಸಂಸ್ಥೆಯ ಅಗತ್ಯ ಈ ಕರಾವಳಿ ಪ್ರದೇಶಕ್ಕಿದೆ, ಈ ಪರಿಸರಕ್ಕಿದೆ ಅನ್ನುವಂತಹ ಒಂದು ಯೋಚನೆ ಬಹಳಷ್ಟು ವರ್ಷಗಳಿಂದ ನನ್ನಲ್ಲಿ ಬಂದಿದೆ. ಅನಂತರ ಬೆಂಚಿನ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಮತ್ತು ಸಾಹಿತಿ ಪದ್ಮನಾಭ ಶಿಬರೂರು ಅವರು ಮಾತನಾಡಿ, ಅನಿವಾಸಿ ಯುವ ಸಂಘಟಕ, ರಂಗ ಸಂಘಟಕ ಲೀಲಾಧರ್ ಬೈಕಂಪಾಡಿಯವರ ಬಹುನಿರೀಕ್ಷೆಯ ಕನಸು ಇಂದು ನನಸಾಗಿದೆ ಎಂದು ಹೇಳಿದರು. ಲೀಲಾಧರಂತ ತಾಯ್ನಾಡಿನ ಪ್ರೀತಿಯುಳ್ಳಂತ ಶ್ರೇಷ್ಠ ವ್ಯಕ್ತಿಗಳು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ನಮಗೆ ಅವಕಾಶಗಳು ಸಿಗಲಿಲ್ಲ. ಇವತ್ತು ಒಂದು ಕಾಲನ್ನು ಈ ಅಂಗಣದಿಂದ ನಾನು ಹೊರಗಡೆ ಇಟ್ಟಿದ್ದೇನೆ. ಇದೇ ಅಂಗಣದಲ್ಲಿ 10 ವರ್ಷ ಓಡಾಡ್ಕೊಂಡಿದ್ದೆ. ಬಹುಶಃ ನನ್ನನ್ನು ಮತ್ತೆ ಕರೆಯುವಂತ ಆಲೋಚನೆ ಏನಾದರೂ ಇರ್ಬೋದೇ ಏನೋ ಅಂತ ನನಗೆ ಅನುಮಾನ ಹುಡ್ತಾ ಇದೆ. ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾವು ಈ ಅಂಗಣದಲ್ಲಿ ಸೇರಿಕೊಂಡು ಸಮಾನ ಮನಸ್ಕರೊಂದಿಗೆ ನನ್ನದೊಂದು ಕೈಯನ್ನು ಜೋಡಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಈ ಸಂದರ್ಭದಲ್ಲಿ. ಇದೇ ವೇಳೆ ಪ್ರಥಮ ಕಾರ್ಯಕಾರಿ ಸಮಿತಿಯ ಪದಪ್ರಧಾನ ಕಾರ್ಯಕ್ರಮವೂ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಖ್ಯಾತ ಹಿರಿಯ ರಂಗನಟಿ ಗೀತಾ ಸುರತ್ಕಲ್ ಬೆಂಗಳೂರು, ವಾಮಂಚೂರಿನ ಸೈಂಟ್ ರೇಮಂಡ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಹಾಗೂ ಕಟೀಲು ಮೇಳದ ಪ್ರಬುದ್ಧ ಯಕ್ಷಗಾನ ಕಲಾವಿದ ವಾದಿರಾಜ ಕಲ್ಲೂರಾಯ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.